ದೇವರ ದಯದಿಂದ ಕಾಪು ಕ್ಷೇತ್ರ ಎಲ್ಲ ಕಡೆ ಒಂದು ಬಿರುಸಿನ ಪ್ರಚಾರ ಸಾಗ್ತಾ ಇದೆ. ಇದರ ಮೂಲಾಧಾರ ಮೂಲಶಕ್ತಿ ಅಂತೇಳಿ ನಮ್ಮ ದೇವದಲ್ಲಿರುವ ಕಾರ್ಯಕರ್ತರು. ಹಾಗೆ ಒಂದು ಯಜ್ಞವನ್ನು ಮಾಡುವಾಗ ಬೇರೆ ಬೇರೆ ಕೈಗಳನ್ನು ಹವಿಸ್ಸನ್ನು ನಾವು ಅರ್ಪಿಸ್ತೀವಿ. ಒಂದು ಯಜ್ಞದ ರೀತಿಯಲ್ಲಿ ಪವಿತ್ರ ಭಾವನೆಯಿಂದ, ನಿರ್ಮಲ ಭಾವನೆಯಿಂದ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಮಾಡ್ತಕ್ಕಂಥ ಸಾಧನೆ. ನನಗೆ ಗೊತ್ತಿಲ್ಲ ಅವ್ರ ಋಣ ಯಾಕೆ ಇಷ್ಟು ಗೊತ್ತಿಲ್ಲ. ಬಿಸಿಲು ತುಂಬ ಬಿಸಿಲಿದೆ. ಅದರಲ್ಲೂ ಕೂಡ ನಾನು ಇವತ್ತು ಬೆಳಿಗ್ಗೆ ನೋಡ್ತಾ ಇದ್ದೇವೆ 150 ಜನ ಕಾರ್ಯಕರ್ತರು ಯರ್ಮಳಲ್ಲಿ ಅವರು ಕೆಲಸ ಮಾಡ್ತಾರೆ. ನೋಡುವ ಮನಸ್ಸು ತುಂಬಿ ಬರ್ತಾರೆ. ಹಾಗಾಗಿ ತುಂಬ ಜವಾಬ್ದಾರಿಯ ಭಾವನೆ ನಮ್ಮಲ್ಲಿ ಉಂಟಾಗಿದೆ. ತುಂಬ ಅದ್ಭುತವಾದಂಥ ಕೆಲಸ ನಡೀತಾ ಇದೆ. ಇಲ್ಲ, ಒಂದು ಮಾದರಿ ಕ್ಷೇತ್ರವನ್ನಾಗಿ ಕಾಪು ಮಾಡಬೇಕು ಅಂತೇಳಿ ನನ್ನ ಆಸೆ ಇದೆ. ಇದು ಭಗವಂತ ಹೇಗೆ ನಡೆಸ್ಕೊಳ್ತಾನೆ ಗೊತ್ತಿಲ್ಲ. ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಸಮಾಜವನ್ನು, ಈ ಕ್ಷೇತ್ರವನ್ನು ಹೇಗೆ ಮೇಲೆತ್ತಬೇಕು, ವಿಶೇಷವಾಗಿ ನಮ್ಮ ಯೋಚನೆ ಇರ್ತಕ್ಕಂಥದ್ದು. ನಾವು ಒಂದು ಸಂಕಲ್ಪವನ್ನು ಮಾಡಿದ್ವಿ. ಒಂದು ಗೋರುದ್ರ ಭೂಮಿ ಅಂತೇಳಿ ನನ್ನ ಸಂಕಲ್ಪ ಮಾಡಿದ್ವಿ. ಅಂದರೆ ನಮ್ಮ ಹಸುಗಳಿಗೆ ಕೂಡ ಒಂದು ಗೌರವಯುತವಾದಂಥ ಒಂದು ಅಂತ್ಯ ಸಂಸ್ಕಾರ ನಡೀಬೇಕಂತ ಗೋರುದ್ರ ಭೂಮಿ ಅಂತ ಒಂದು ನಾನು ಸಂಕಲ್ಪ ಮಾಡಿರ್ತಕ್ಕಂಥದ್ದು. ನಾನು ಮುಂಬೈ ಒಬ್ಬರು ಸ್ನೇಹಿತರು ಮೊನ್ನೆ ಕೇಳ್ತಿದ್ರು, ನಾನು ಸ್ವಲ್ಪ ಒಳ್ಳೆಯ ಕೆಲಸ ಮಾಡ್ಬೋದು, ಯಾವ ದೃಷ್ಟಿಯಲ್ಲಿ ಮಾಡಬೇಕಂದಾಗ ನಾನು ಹೇಳಿದೆ, ಒಂದು ಕೆಲಸ ಮಾಡೋಣ, ಒಂದು ಗೋಮಾಳವನ್ನು ತೊಗೊಂಡು ನಾವು ಅಭಿವೃದ್ಧಿ ಮಾಡೋಣ. ಸರ್ಕಾರದ ಗೋಮಾಳ ತೊಗೊಂಡು ಅಲ್ಲಲ್ಲಿ ಈ ನಮ್ಮ ಕಳ್ಳ ಸಾಗಾಣಿಕೆ ಆಗ್ತಿದೆ ಮತ್ತು ಗೋಗಳ ಹತ್ಯೆ ಆಗ್ತಿದೆ. ನಮ್ಮ ತಾಯಿಗೆ ಗೋಗಳ ಹತ್ತಿದ ಪ್ರೀತಿ. ನಾನು ಕೂಡ ನಿಮ್ಗೆ ಗೊತ್ತಿದೆ, ಒಂದು 100-150 ಗೋಗಳು ನನ್ನ ಇದರ ಸುಪರ್ದಲ್ಲಿ ಇರ್ತಕ್ಕಂಥ ನೀವೆಲ್ಲ ನೋಡಿದ್ದೀರಿ. ಆ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಬೇಕು ಅನ್ನೋ ಚಿಂತನೆಯನ್ನು ಮಾಡಿದ್ದೀವಿ. ಮತ್ತು ಈ ಕಾಪು ಕ್ಷೇತ್ರ ನೀವು ಹೇಳಿದಾಗೆ ಇದು ವಿ ಆರ್ ಬ್ಲೆಸ್ಡ್ ಬೈ ನೇಚರ್. ಪ್ರಕೃತಿ ದತ್ತವಾಗಿ ನಮಗೆ ಒಂದು ಭಗವಂತ ಹೊಂದಿದ್ದಾನೆ. ಇಲ್ಲಿ ಸಮುದ್ರ ಇದೆ, ಗುಡ್ಡ ಇದೆ, ಒಳ್ಳೆಯ ರಮಣೀಯವಂಥ ಪ್ರಕೃತಿ ಸ್ಥಾನ ಇದೆ ಇಲ್ಲಿದೆ. ಸೊ ಅದಕ್ಕೆ ಒಂದು ಸ್ಪರ್ಶವನ್ನು ಕೊಟ್ಟು ನಮ್ಮ ಮಕ್ಕಳ ದುಡಿಯೋ ಕೈಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಸಂಕಲ್ಪ ಮಾಡಿದ್ವಿ. ಮತ್ತು ತುಂಬ ಉದ್ಯಮಿಗಳು ಇತ್ತೀಚೆಗೆ ಬರ್ತಿದ್ವಿ. ಅದರಲ್ಲಿ ಮೊದಲು ನಮ್ಮ ಮಕ್ಕಳಿಗೆ ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು. ನಾವು ಈ ನಿಟ್ಟಿನಲ್ಲಿ ತುಂಬ ಕಟ್ಟುನಿಟ್ಟಾಗಿ ನಾವು ಇದು ಸ್ಪಂದನೆ ಮಾಡ್ತೀವಿ. ಸುಮ್ಮನೆ ಯಾರೋ ಬಂದು ಉದ್ಯೋಗ ಮಾಡಿ ಇದು ಮಾಡೋದು, ನಮ್ಮ ಇಲ್ಲಿ ಲೋಕಲಲ್ಲಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ನಮ್ಮ ಮಕ್ಕಳು ಎಲ್ಲ ಊರಿಗೆ ಪರದೇಶಕ್ಕೆ ಹೋಗುವಂಥದ್ದು, ಇಲ್ಲಿ ಪರದೇಶವ್ರು ಯಾರೋ ಬಂದು ಉದ್ಯೋಗ ಮಾಡೋದು, ಇದನ್ನು ನಾವು ಈ ವಿಚಾರ ನಾನು ತುಂಬ ಸ್ಪಷ್ಟ ಇದೆ. ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಉದ್ಯೋಗ ಮಾಡ್ತಾರೆ. ಅವ್ರ ಮನೆಯಲ್ಲಿ ನೆಮ್ಮದಿ ಇರ್ತದೆ. ಆ ಮಕ್ಕಳು ಕೂಡ ತುಂಬ ನೆಮ್ಮದಿಯಾಗಿರ್ತದೆ. ಈ ಸಂಕಲ್ಪವನ್ನು ಮಾಡಿದ್ದೀವಿ. ಆಮೇಲೆ ಒಂದು ಟೆಂಪಲ್ ಟೂರಿಸಮ್ ಕೂಡ ಇಲ್ಲಿ ಭಾಳ ಫೇಮಸ್. ನಮ್ಮ ನೇರವಾಗಿ ಏರ್ಪೋರ್ಟಿಂದ ಬಂದಂಥವರು ಅವರು ಸುಬ್ರಹ್ಮಣ್ಯ, ಧರ್ಮಸ್ಥಳ, ಕಟೀಲು, ಮುಂದೆ ಬರ್ತಾ ಕೃಷ್ಣ ಮಠ, ಆಮೇಲೆ ಕೊಲ್ಲೂರು ಮೂಕಾಂಬಿಕ, ಮುಂದೆ ಹೋಗ್ತಾ ಇನ್ನಷ್ಟು ದೇವಸ್ಥಾನಗಳು, ಅದು ಮುರುಡೇಶ್ವರ ಇರ್ಬೋದು. ಹಾಗೆ ಅದಕ್ಕೆ ಪೂರಕವಾಗಿ ಏನಾದರೂ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ಮಕ್ಕಳು ದುಡಿಯೋ ಕೈಗಳಿಗೆ ಏನೋ ಉದ್ಯೋಗ ಕೊಡ್ಬೋದು. ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತೀವಿ. ಆಮೇಲೆ ಒಂದು ಎಜುಕೇಷನ್ ಹಬ್ ಇದೆ. ಸುಮಾರು ಲಕ್ಷಾಂತರ ಮಕ್ಕಳು ಪರದೇಶದಿಂದ, ಪರ ರಾಜ್ಯಗಳಿಂದ, ಪರ ಊರಿಂದ ಇಲ್ಲಿ ಓದಲಿಕ್ಕೆ ಬರ್ತಾರೆ. ಅದಕ್ಕೆ ಪೂರಕವಾಗಿ ಏನಾದರೂ ಒಂದಿಷ್ಟು ಅಲ್ಲಿ ರಿಸರ್ವೇಷನ್ ಕೇಳ್ಬೋದಾ, ಒಂದು ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಮೊದಲು ಒಂದು ಅವಕಾಶ ಕೊಡಿ, ಸ್ವಲ್ಪ ಕನ್ಸೆಷನ್ ಕೊಡಿ, ಎಂಥ ಒತ್ತಾಯವನ್ನು ಮಾಡ್ಬೋದಾ ಏನಂತೇಳಿ ಆ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಸಂಕಲ್ಪಬದ್ಧನಾಗಿದೆ. ಇನ್ನೂ ಜನರ ಕೈಲಿ ಇರ್ತಕ್ಕಂಥವ್ರು ನಮ್ಮನ್ನು ಆರಿಸ್ಬೇಕು. ಈಗ ನಾವು ಹೇಳಿದರೆ ಕುದುರೆ ಕೂಡು ಅಂತ ಹೇಳ್ತಾರೆ ನಮ್ಮನ್ನು. ಹಾಗಾಗಿ ಇದು ಈಗ ಅಪ್ರಸ್ತುತ ಅಂತ ಹೇಳ್ತೀನಿ. ಕನಸಿದೆ. ಮನುಷ್ಯ ಮೊದಲು ಕನಸನ್ನು ಬಿತ್ತಬೇಕು, ಅನಂತರ ನನಸು ಮಾಡುವಂಥ ಪ್ರಯತ್ನ ಮಾಡಬೇಕು. ಇಲ್ಲ, ಖಂಡಿತವಾಗಿ ಒಂದು ಅಲೆ, ಈಗ ಒಂದು ಅಲೆ ಎದ್ದಿದೆ. ನಮ್ಮ ಕಾರ್ಯಕರ್ತರ ಉತ್ಸಾಹ ಅದು 100 ಮಡಿ ಆಗಿದೆ. ನಮ್ಮ ಸೌಭಾಗ್ಯ, ನಾನು ನನ್ನ ಬದುಕಲ್ಲಿ ಪ್ರಥಮ ಬಾರಿಗೆ ಈ ರಾಷ್ಟ್ರದ ಗ್ರಾಮಾಂತರ ಜೊತೆಗೆ ನನ್ನ ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ಅಲ್ಲಿ ಭಾಷಣ ಮಾಡಿದ್ದೆ. ಮೊನ್ನೆ 3ನೇ ತಾರೀಕಿಗೆ ನರೇಂದ್ರ ಮೋದಿ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ಹಾಗೆ ಇದೆಲ್ಲ ಸೌಭಾಗ್ಯ, ಎಲ್ಲ ಪುಣ್ಯಾತ್ಮ, ಎಲ್ಲ ಯುಗ ಪುರುಷರವರಲ್ಲ, ಈ ನಾಡಿಗೆ ತನ್ನನ್ನು ಸಮರ್ಪಿಸಿಕೊಂಡಂಥವ್ರು. ನಮಗೆಲ್ಲ ಹೆಮ್ಮೆ ಇದೆ ಅಂತ ನಾಯಕರ ಕೈಗಳಿಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ನಿನ್ನೆ ಯೋಗೀಜಿಯವರು ಬಂಟ್ವಾಳಕ್ಕೆ, ಪುತ್ತೂರಿಗೆ, ಕಾರ್ಕಳಕ್ಕೆ ಬಂದಿದ್ದಾರೆ. ಅದ್ಭುತವಾದ ಪ್ರತಿಕ್ರಿಯೆ ಇರ್ತದೆ. ಹಾಗಾಗಿ ಅಂದರೆ ಅವರು ದೊಡ್ಡವರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಲ್ಲ, ಅವರ ಪ್ರಾಮಾಣಿಕತೆ, ಅವರ ಬದುಕು ನಮಗೊಂದು ಆದರ್ಶ. ಅತ್ಯಂತ ಸರಳೀಕೃತ ಬದುಕೇನಿದೆ ಅದು ನಮಗೆ ಆದರ್ಶ. ಇದು ನಮ್ಮ ಈಗ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಯಾರಂತ ಅಂತ ಅವರ ಬದುಕು. ಎಲ್ಲೂ ಕೂಡ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಬದುಕು. ಅದನ್ನು ಇವತ್ತು ಜನ ಸ್ವಾಗತ ಮಾಡ್ತಾರೆ. ನಾವು ಕೂಡ ಅದೇ ದಾರಿಯಲ್ಲಿ ಹೆಜ್ಜೆ ಹಾಕುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಅವರು ರೆಸಲ್ಯೂಷನ್ ಪಾಸ್ ಮಾಡೋದು ಬಿಟ್ಟರೆ ಅಲ್ಲಿ ಮಾಡೋರು ಯಾರು? ಅಲ್ಲಿ ಅಮಿತ್ ಶಾ ಮಾಡಬೇಕು. ಇದು ಅವರಲ್ಲಿ ಎಲೆಕ್ಷನ್ ಗಿಮಿಕ್. ನೋಡಿ, ನನಗೆ ಮೊನ್ನೆ ಯಾರು ಕೇಳ್ತಿದ್ರು, ನೀವು ಯಾರನ್ನು ಟೀಕೆ ಮಾಡೋದಿಲ್ಲ, ಅಪಪ್ರಚಾರ ಮಾಡೋದಿಲ್ಲ. ನೋಡಿ, ನಮ್ಮ ವಿಚಾರಗಳ ಪ್ರಚಾರ ಅದು ಸರ್. ಅವರಲ್ಲಿ ಯಾವುದು ವಿಷಯ ಇಲ್ಲ, ಸ್ವಲ್ಪ ಜನರನ್ನು ಟೆಂಪ್ಟ್ ಮಾಡಿ ನೋಡ್ತಾರೆ. ಅವರು ಒಂದು ವರ್ಗದವರ ಮತದ ಮೇಲೆ ಕಣ್ಣಿಟ್ಟು ತುಷ್ಟೀಕರಣದ ರಾಜಕಾರಣ ಮಾಡ್ತಾರೆ. ನಮಗೆ ಆ ಗ್ರಾಚಾರ ನಮಗಿಲ್ಲ. ಆಮೇಲೆ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಕೈಗೆ ಬಳೆ ಹಾಕೊಂಡು ಇಲ್ಲಿ ಕೂತಿಲ್ಲ. ಅದನ್ನು ಸಮರ್ಥವಾಗಿ ಎದುರಿಸೋ ಶಕ್ತಿ ಭಗವಂತ ನಮಗೆಲ್ಲರೂ ಕೊಟ್ಟಿದ್ದಾನೆ. ದೊಡ್ಡ ಕಾರ್ಯಕರ್ತರ ಪಡೆ ಎಲ್ಲಿದೆ? ಅವರೇನು ನಿಮ್ಮ
ಬಜರಂಗ ದಳ ಕಾರ್ಯಕರ್ತರು ಏನಿದಲ್ಲ, ನಮ್ಮ ಯುವತಿಯರನ್ನು ಅವರು ಲವ್ ಜಿಹಾದ್ ಹೆಸರಲ್ಲಿ ಅವರು ಅಪಹರಣ ಮಾಡುವಾಗ, ನಮ್ಮ ಗೋಗಳನ್ನು ಅಪಹರಿಸಿ ಅವರು ಮಾಂಸ ಮಾಡಿ ತಿನ್ನುವಾಗ, ಈ ರೀತಿಯ ಮತಾಂತರ ಮಾಡುವಾಗ ಅಲ್ಲಿ ಅಡ್ಡ ಬಿದ್ದು ಮೈಮೇಲೆ ಕೇಸುಗಳನ್ನ ಹಾಕ್ಕೊಂಡು ರಾತ್ರಿ ಹಗಲು ದೇಶದ ಬಗ್ಗೆ ಧರ್ಮದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಮ್ಮ ಹಿಂದೂ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಅವ್ರಿಗೇನು ಹೆಚ್ಚಿಗೆ ಮೇಲೆ ನಾವು ಸುಮ್ಮನೆ ಇರ್ತಿಲ್ಲ. ಇಂಪಾಸಿಬಲ್, ನಾವು ಸುಮ್ಮನೆ ಇರೋದಿಲ್ಲ. ನಾವು ರೋಡಲ್ಲಿ ಅಡ್ಡ ಬಿದ್ದಾದರೂ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ನಮಗಿದೆ. ನಮಗೋಸ್ಕರ, ಈ ದೇಶಕ್ಕೋಸ್ಕರ, ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ದೇವಸ್ಥಾನಕ್ಕೋಸ್ಕರ, ನಮ್ಮ ಅಕ್ಕ ತಂಗಿಯರ ಮಾನಕ್ಕೋಸ್ಕರ ಹೋರಾಡ್ತಕ್ಕಂಥ ಒಂದು ಪಡೆ, ಅದು ದೊಡ್ಡ ಪಡೆ ಇದು. ಅಷ್ಟು ಸುಲಭದ ಮಾತಲ್ಲ.